ಕೀರ್ತಿಯವರ ಪ್ರಶ್ನೆಗಳು ಕೂಡ ಇರುವಂಥದ್ದು ಶ್ರದ್ಧಾ ಕೇಂದ್ರದ ಮೇಲೆ ದಾಳಿಗಳಾಗ್ತಾ ಇದೆ, ಅಪಪ್ರಚಾರಗಳಾಗ್ತಾ ಇದೆ ಅನ್ನುವಂಥದ್ದು. ಬಟ್ ಕೀರ್ತಿಯವರು ಯಾವುದೇ ಕಾರಣಕ್ಕೂ ಆ ಪ್ರದೇಶದಲ್ಲಿ ಈ ಹಿಂದೆ ನಡೆದಿರಬಹುದು ಅಥವಾ ನಡೆದಿದೆ ಅನ್ನುವಂಥ ವಿಚಾರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಆನೆ ಮಾವುತನ ಕೇಸ್ ಆಗಿರ್ಬೋದು, ಅಥವಾ ವೇದಾವತಿ ಆಗಿರ್ಬೋದು, ಪದ್ಮಲತಾ ಆಗಿರ್ಬೋದು, ವೇದವಲ್ಲಿ, ಸೌಜನ್ಯ, ಇಂಥ ಅನೇಕ ಕೇಸಸ್ಗಳಿದೆ. ಇದು ಯಾವುದು ಕೂಡ ಸಾವಲ್ಲ. ಹಾಗಾದ್ರೆ ವೇದವಲ್ಲಿ ಕೇಸ್ ಏನಾಯ್ತು? ಸೊ ವಾಟ್ ಇಸ್ ದ ಎಂಡ್ ಆಫ್ ವೇದವಲ್ಲಿ ಕೇಸ್? ವಾಟ್ ಇಸ್ ದ ಎಂಡ್ ಆಫ್ ವೇದವಲ್ಲಿ ಕೇಸ್? ಓಕೆ, ವೇದವಲ್ಲಿ ಟೀಚರ್ನ ಕೇಸ್ನಲ್ಲಿ ಎಂಡ್ ಏನು? ಅದರ ಅಂತ್ಯ ಏನಾಯ್ತು? ಓಕೆ, ಪ್ರಶ್ನೆ ಕೇಳಿದ್ರಲ್ಲ. ಹಾಗಾದ್ರೆ ಅವರ ಸಾವು? ಇಲ್ಲ, ನನ್ನ ಪ್ರಶ್ನೆ ನಾನು ಕೇಳಿ. ವೇದವಲ್ಲಿ ಕೇಸ್ನಲ್ಲಿ ಅದರ ಅಂತ್ಯ ಹೇಗಾಯ್ತು? ಪದ್ಮಲತಾ ಕೇಸ್ನ ಅಂತ್ಯ ಏನಾಯ್ತು? 59 ದಿವಸಗಳ ಬಳಿಕ ಶವ ಸಿಕ್ತು. ಅದರಲ್ಲಿ ಕೈ ಕಾಲು ಕಟ್ಟಿದ ಸ್ಥಿತಿಯಲ್ಲಿ ನದಿಯಲ್ಲಿ ಸಿಗುತ್ತೆ. ಆಯ್ತು, ಅವ್ರ ಜೊತೆಯಲ್ಲೇ ತಪ್ಪಿಸ್ಕೊಂಡವನು, ಕಾಣೆಯಾದವನು ಅದೇ ಸಮಯಕ್ಕೆ ವಸಂತನ ಹೆಸರು ನೆನಪಿಲ್ಲ, ಅವನು ಜೀಪ್ನಲ್ಲಿ ಲಾಸ್ಟ್ ಟೈಮ್ ಹೋಗಿದ್ದು ಅಂತ. ಆಮೇಲೆ ಅವನು ಕರೆದು ವಿಚಾರಣೆ ಮಾಡಲಾಯಿತು. ಅದಕ್ಕೆ ಸರಿಯಾದ ಪೂರಕ ಸಾಕ್ಷಿಗಳು ಸಿಗಲಿಲ್ಲ, ಸಿ ರಿಪೋರ್ಟ್ ಆಯಿತು. ಆನೆ ಮಾವುತನ ಕೇಸ್ನಲ್ಲಿ ಏನಾಯಿತು? ಅದರಲ್ಲೂ ಸಿ ರಿಪೋರ್ಟ್ ಆಯ್ತು. ನಾನು ಹೇಳ್ತಾ ಇರೋದು, ಬಿ ರಿಪೋರ್ಟ್ ಹಾಕಿದ್ರೆ ಮುಗಿದೋಯ್ತು. ಸಿ ರಿಪೋರ್ಟ್ ಹಾಕಿರುವ ಕೇಸ್ಗಳನ್ನು ಎನಿ ಟೈಮ್ ಯು ಕ್ಯಾನ್ ಓಪನ್ ಇಟ್. ನಾನು ಹೇಳ್ತಾ ಇರೋದು, ಧರ್ಮಸ್ಥಳದಲ್ಲಿ ಒಂದು ಕೊಲೆಯಾಗಿದೆ ಅಥವಾ ಒಂದೇನೋ ಘಟನೆ ನಡೆದಿದೆ, ಅದಕ್ಕೆ ಕಾರಣ ಅವರೇ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಮ ಪ್ರಕಾರ? ಈ ಊರಲ್ಲೊಬ್ಬ ಗೌಡ, ಗ್ರಾಮ ಪಂಚಾಯತಿ ಅಧ್ಯಕ್ಷ, ಆ ಊರಲ್ಲಿ ಒಂದು ಮರ್ಡರ್ ಆಯಿತು. ಗುರು, ನಮ್ಮೂರಲ್ಲಿ ಒಂದು ಮರ್ಡರ್ ಆಗಿದೆ, ಅದನ್ನು ಗೌಡನೇ ಮಾಡಿರೋದು. ಬೆಂಗಳೂರಲ್ಲಿ ಒಂದು ಮರ್ಡರ್ ಆಯಿತು, ಗುರು ಇದನ್ನು ಮಾಡಿರೋದು ಮೇಯರೇ. ಹಂಗಾಗಲ್ಲ. ನೀವು ಆರೋಪ ಮಾಡ್ತಾ ಇದ್ದೀರಾ, ಪೂರಕ ಸಾಕ್ಷಿಗಳನ್ನು ಕೊಟ್ಟು ಮಾಡಿ. ನೀವು ನಾನು ಹೇಳ್ತಾ ಇರೋದು, ವಿಡಿಯೋಗಳನ್ನು ನೋಡಿ ದಯವಿಟ್ಟು ಕನ್ಕ್ಲೂಷನ್ಗೆ ಬರಬೇಡಿ ಯಾರೂ ಸಹಿತ. ನನಗೆ ವಿಡಿಯೋ ಅಲ್ಲ, ನಿಮ್ದಲ್ಲ, ನಿಮ್ಗೆ ಹೇಳ್ತಾ ಇಲ್ಲ ನಾನು. ನೋಡಿ, ನಾನು ನಿಮ್ಗೆ ಹೇಳ್ತಾ ಇಲ್ಲ, ನಾನು ನಿಮಗೆ, ನೀವು ಇದೇ ಭಾಗದಲ್ಲಿರೋರು, ನಿಮಗೆ ಆಳ ಅಗಲ ಗೊತ್ತಿರುತ್ತೆ, ನನಗೇನು ಜಾಸ್ತಿ ಗೊತ್ತಿರುತ್ತೆ. ನಾನು ಬರೀ ನ್ಯಾಯಾಲಯದ ಆದೇಶಗಳನ್ನ ಇಟ್ಕೊಂಡು, ಮೆಡಿಕಲ್ ರಿಪೋರ್ಟ್ಸ್ಗಳನ್ನು ಇಟ್ಕೊಂಡು, ವಿಷಯಗಳ ಆಧಾರಿತವಾಗಿ ನ್ಯಾಯಯುತವಾಗಿ ಏನು ಮಾತಾಡ್ಬೇಕು ನಾನು ಅದನ್ನು ಮಾತಾಡ್ಬೋದು. ಇಲ್ಲಿನ ವಿಷಯಗಳು ನಿಮಗೆ ನನಗೇನು ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ವಿಲ್ ಗೋ ವಿತ್ ದಟ್ ಸೆಕೆಂಡ್ರಿ. ಬಟ್ ನಾನು ಹೇಳ್ತಾ ಇರೋದು, ಯಾವುದೇ ಆರೋಪವನ್ನು ಮಾಡಿ, ನೋ ಮ್ಯಾಟ್ರ್ ವಾಟ್, ನೀವು 100 ಅಲ್ಲ ರೀ. ಈಗ ಒಬ್ಬ ವ್ಯಕ್ತಿ ಬಂದು ನಾನಲ್ಲಿ 200-300 ಹೂತಿದ್ದೀನಿ ಅಂತ ಹೇಳ್ದ, ಅವನಿಗೊಂದು ಹೆಸರಿಟ್ರಿ ಮುಸುಕುದಾರಿ. ಮತ್ತೊಬ್ಬ ವ್ಯಕ್ತಿ ವಿಡಿಯೋದಲ್ಲಿ ಹೇಳ್ದ 400-500 ಹೆಣಗಳನ್ನು ಅಲ್ಲಿ ಮಾಡಿದ್ದಾರೆ, ಅಲ್ಲಿ ಆಗಿದೆ ಕೊಲೆಗಳು, ಅಲ್ಲಿ ಅತ್ಯಾಚಾರಗಳಾಗಿದೆ. ಮತ್ತೊಬ್ಬ ವಿಡಿಯೋ ಮಾಡಿ ತಲೆ ಎಲ್ಲ ಕೆರ್ಕೊಂಡು ಹೇಳ್ದ ಸಾವಿರಾರು ಹೆಣ್ಣು ಮಕ್ಕಳನ್ನು ಅಂದ. ಹೌದು ಅಲ್ವೋ? ನಾನು ಹೇಳಿದ, ನೀವು ಎಲ್ಲ ಹೇಳ್ತಿರೋದು ನನಗೆ ಓಕೆ ಇದೆ, ಬಟ್ ಎಲ್ಲಿ ನಿಮ್ಮ ಸಾಕ್ಷಿಗಳು? ನಾನು ಹೇಳ್ತಾ ಇರೋದು, ಇವರು ಒಂದು ಕಾಲದಲ್ಲಿ ಹೇಳಿದ್ರು ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ಇವರು ಅಂತ. ಹೌದಾ? ಸಾಕ್ಷಿಗಳನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದಾರೆ ಇವರು ಅಂತ. ಓಕೆ, ಫೈನ್. ಹಾಗಾದರೆ ನಿಮ್ಮ ಜೇಬಿನಲ್ಲಿರುವ ಸಾಕ್ಷಿ ಯಾವುದು? ನಿಮ್ಮ ಮೊಬೈಲ್ನಲ್ಲಿರುವ ಸಾಕ್ಷಿ ಯಾವುದು? ನಿಮ್ಮ ಮನೆಯಲ್ಲಿರುವ ಸಾಕ್ಷಿ ಯಾವುದು? ನೀವು ಹೇಳ್ತಿದ್ರಲ್ಲ ನೋಡಿರುವಂಥವ್ರು ಇದ್ದಾರೆ, ಜೀವಂತ ಸಾಕ್ಷಿ ಇದೆ ಅಂತಲ್ಲ, ಆ ಸಾಕ್ಷಿಗಳು ಯಾರು? ನೀವು ಇವಾಗ ವೇದವಲ್ಲಿ ಕೇಸ್ ಕೇಳಿದ್ರಿ, ನನಗೆ ಪದ್ಮಲತಾ ಕೇಸ್ ಕೇಳಿದ್ರಿ, ಡಬಲ್ ಮರ್ಡರ್ ಕೇಸ್ ಕೇಳಿದ್ರಿ. ಓಕೆ ಬ್ರದರ್, ನೀವು ಹೇಳ್ತಿರೋದನ್ನೆಲ್ಲ ಒಂದು ಕಡೆ ಬದಿಗಿಟ್ಟು ಕೇಳಿಸ್ಕೊಳ್ಳೋಣ. ಬೆಳತಂಗಡಿಯಲ್ಲಿ SIT ಕಚೇರಿ ಆದ ಕೂಡಲೇ ವೇದವಲ್ಲಿ ಕೇಸಿಗೆ ಸಂಬಂಧಪಟ್ಟವರು SIT ಕಚೇರಿಗೆ ಬಂದು ಮರುತನಿಖೆಗೆ ಆಗ್ರಹ ಮಾಡಿದರು. 1986 ಪದ್ಮಲತಾ ಕೇಸಿಗೆ ಸಂಬಂಧಪಟ್ಟ ಹಾಗೆ ಪದ್ಮಲತಾ ಅವರ ಅಕ್ಕ ಬಂದು SIT ಕಚೇರಿಗೆ ಬಂದು ಈ ಕೇಸನ್ನ ಮರುತನಿಖೆ ಮಾಡಬೇಕು ಅಂತ ಕೇಳಿದರು. ಇವತ್ತು ಆನೆ ಮಾವುತನ ಮಗ ಮತ್ತು ಮಗಳು ಇವತ್ತು SITಗೆ ಬಂದು ನಮ್ಮ ಕೇಸನ್ನು ಮರುತನಿಖೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ 3 ಸಹಿತ ಸಿ ರಿಪೋರ್ಟ್ ಆಗಿರುವಂತಹ ಕೇಸ್ಗಳು. ಓಕೆ, ಆದರೆ ಮರುತನಿಖೆಗೆ ಅವಕಾಶ ಇದೆ ಅಂತಲೇ ಇಟ್ಕೊಳ್ಳೋಣ. ಆದರೆ ನಾನು ಹೇಳ್ತಾ ಇರೋದು, ನಮ್ಮ ಹತ್ರ ಜೀವಂತ ಸಾಕ್ಷಿ ಇದೆ, ಡಾಕ್ಯುಮೆಂಟ್ ಸಾಕ್ಷಿ ಇದೆ, ವಿಡಿಯೋ ಸಾಕ್ಷಿ ಇದೆ ಅನ್ನುವಂತಹ ಸೌಜನ್ಯ ಕೇಸಿಗೆ ಸಂಬಂಧಪಟ್ಟ ಹಾಗೆ ಅವರ ತಾಯಿ ಕುಸುಮಾವತಿಯವರು ಯಾಕೆ ಒಂದು ಮರುತನಿಖೆ ಆಗ್ರಹ ಮಾಡ್ತಾ ಇಲ್ಲ? ಯಾಕೆ ಆಗ್ರಹ ಮಾಡ್ತಾ? ನಮ್ಮ ಪ್ರಶ್ನೆ ಇದೆ ನೋಡಿ. ನಿಮ್ಮ ಪೋಸ್ಟಲ್ಲಿ ಹಾಕಿದ್ರಿ ಧರ್ಮಸ್ಥಳ ಪರ, ಆದರೆ ಸೌಜನ್ಯ ಪರ ಯಾಕಿಲ್ಲ? ಯಾರು ಹೇಳಿದ್ದು? ನಿಜವಾದ ಸೌಜನ್ಯ ಹೋರಾಟಗಾರರು ನಾವು. ಯಾಕಂದರೆ ಆಕೆಗೆ ನ್ಯಾಯ ಸಿಗಬೇಕು ಅಂತ ದಿನ ಕೇಳ್ತಾ ಇದ್ದೀವಿ, ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ನಿಮ್ಮ ಹತ್ರ ಇರುವ ಸಾಕ್ಷಿಗಳನ್ನು ತಂದು ಕೊಡಿ ನಮಗೆ ಅಂತ. ನಮಗೆ ಬೇಡ, ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತೀರಿ ಅಂದರೆ ನಿಮ್ಮ ಜೊತೆಗೆ ನಾವು ಬರ್ತೀವಿ. ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ, ಇದನ್ನು ನಾನು ಇವತ್ತು ಹೇಳಿಲ್ಲ, ಇವತ್ತಲ್ಲ ಹೇಳ್ತಾ ಇರೋದು. ನಾನು ಇದನ್ನು 6 ತಿಂಗಳ ಕೆಳಗಡೆ ಹೇಳಿದ್ದೀನಿ, 6 ತಿಂಗಳ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೌಜನ್ಯ ವಿಚಾರದಲ್ಲಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಿಮ್ಮ ಹತ್ರ ಸಾಕ್ಷಿಗಳಿದ್ದಿದ್ದೆ ಆದರೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ನಿಮ್ಮ ಜೊತೆಗೆ ನಾನು ಬರ್ತೀನಿ. ನಾನು ಕ್ಲಿಯರ್ ಇದ್ದೀನಿ. ಆ್ಯಂಡ್ ನೀವು ಧರ್ಮಸ್ಥಳದವರೇ ಇದನ್ನು ಮಾಡಿರೋದು ಅಂತ ಹೇಳಿ ಸಾಕ್ಷಿಗಳನ್ನು ಒದಗಿಸಿ ಅವರಿಗೆ ಶಿಕ್ಷೆ ಆದರೆ ಅವ್ರನ್ನ ಗಲ್ಲಿಗೇರಿಸಿ ಅಂತ ಅದೇ ಧರ್ಮಸ್ಥಳದ ಮಂಜುನಾಥನ ಎದುರಿನಲ್ಲಿ ಧರಣಿ ಕೂತ್ಕೊಳ್ಳೋ ನಾನೇ ಮೊದಲು. ಸೌಜನ್ಯ ಪ್ರಕರಣ, ಎನಿ ಪ್ರಕರಣ ನಾನು ಹೇಳ್ತದೆ. ನಾನು ಇವತ್ತು ಮಾಸ್ ಬರಿಯಲ್ ಕೇಸ್ ಇರ್ಬೋದು, ಸೌಜನ್ಯ ಕೇಸ್ ಇರ್ಬೋದು, ನಾನು ಮೊದಲನೇ ನೀವು ಅದು ಆಯ್ತಪ್ಪ ಅಂದರೆ, ಯಾಕಂದರೆ ನೋಡಿ, ವಿರೋಧಿಸುವವರು ಅವರನ್ನು ಕ್ಲಿಯರ್ ಫಿಕ್ಸ್ ಆಗಿ ಅವರನ್ನು ಆರೋಪಿ ಸ್ಥಾನದಲ್ಲೇ ನೋಡಿ ವಿರೋಧಿಸ್ತಾ ಇದ್ದಾರೆ. ನಾನು ಅವ್ರನ್ನ ದೇವರು ಅಂತ ನಂಬಿ ಅವ್ರ ಪರವಾಗಿ ನಿಂತಿದ್ದೀನಿ. ಅಲ್ಲೆಲ್ಲಾದರೂ ಅವರಿಂದ ತಪ್ಪಾಗಿದೆ ಅಂತಾದರೆ ಅದು ನನಗಾಗುವ ಅತ್ಯಂತ ದೊಡ್ಡ ಭಾವನೆಗಾಗುವುದಕ್ಕೆ
ಸೊ ಹಾಗಾಗಿ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಅಲ್ಲಿ ಕೂತು ಅವನು ಗಲ್ಲಿಗೇರಿಸಿ ಅಂತ ಕೇಳುವ ಮೊದಲ ವ್ಯಕ್ತಿ ನಾನಾಗಿರ್ತೀನಿ. ಹಾಗಾಗಿ ತಾವು ಸತ್ಯವನ್ನ ತಿಳಿದುಕೊಳ್ಳದೆ ಈಗ ಒಂದು ಪರವಾಗಿ ನಿಲ್ತಾ ಇದ್ರೆ ಯಾವ ಸತ್ಯವನ್ನು ಅಂದ್ರೆ ನೀವೇ ಹೇಳಿ ಸತ್ಯವನ್ನೆಲ್ಲ ತಿಳ್ಕೊಂಡಿದ್ದಕ್ಕೆ ನನಗೆ ಅಷ್ಟು ಗ್ಯಾರಂಟಿ. ನೀವೀಗ ಹೇಳಿರುವಂತ ಒಂದೇ ಒಂದು ನಿಮಿಷ ಯಾಕೆ ಅವರ ಬಗ್ಗೆ ನಂಬಿಕೆ ಗೊತ್ತಾ? ನನಗೆ ಸತ್ಯ ಗೊತ್ತಿದೆ ಅಂತ. ಓಕೆ, ಸತ್ಯ ಗೊತ್ತಿದೆ ಅನ್ನುವ ಕಾರಣಕ್ಕೆ ನನಗೆ ಅವ್ರ ಬಗ್ಗೆ ನಂಬಿಕೆ. ಗೊತ್ತಿಲ್ಲದೆ ಯಾರು ನಂಬ್ತಾರೆ ಯಾರನ್ನಾದ್ರು? ಹಾಗಾದ್ರೆ ಬರ್ತಾ ಇರುವಂತಹ ಅಂದ್ರೆ ಮರುತನಿಕೆಗೆ ಬರ್ತಾ ಇರುವಂತಹ ಆಗ್ರಹಗಳೆಲ್ಲವೂ ಕೂಡ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನಾನು ಹೇಳ್ತಾ ಆಗ್ಲಿ ಅಂತ. ಯಾಕಾಗಬಾರ್ದು? ಓಕೆ, SIT ನಾವು ವಿರೋಧಿಸಿಲ್ಲ. SIT ಮಾಡ್ತೀವಿ ಅಂದ ತಕ್ಷಣ ಎಸ್ ಬನ್ನಿ ಮಾಡಲಿ. ಯಾವುದೇ ಮರು ತನಿಖೆಯನ್ನು ನಾವು ವಿರೋಧಿಸ್ತಾ ಇಲ್ಲ. ಯಾಕೆ ವಿರೋಧಿಸ್ತಾ ಇಲ್ಲ? ಆಗ್ಲಿ ರೀ, ತನಿಖೆ ಮಾಡಿ ನಿರೂಪಿಸಿ. ಅದನ್ನು ಬಿಟ್ಟು ನಾನು ತನಿಖೆ ಬರಲ್ಲ, ಮರು ತನಿಖೆ ಕೇಳಲ್ಲ, ನಾನು ಡಾಕ್ಯುಮೆಂಟ್ಸ್ನ ಕೊಡಲ್ಲ, ಸಾಕ್ಷಿಗಳನ್ನು ಒದಗಿಸಲ್ಲ. ಬಟ್ ನಾನು ಆರೋಪ ಮಾಡ್ತಾ ಇರ್ತೀನಿ. ಎಲ್ಲಿಯವರೆಗೂ ಆರೋಪಗಳನ್ನು ಮಾಡ್ತಾ ಇರ್ತೀರಿ? ಅದಕ್ಕೊಂದು ಅಂತ್ಯ ಬೇಕಲ್ಲ. ಓಕೆ, ನೀವೇ ಯೋಚನೆ ಮಾಡಿ. ಕರ್ನಾಟಕದ ಇಷ್ಟು ಮಾಧ್ಯಮಗಳು ನೀವು ಇದ್ದೀರಾ, ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈಗ ಅಲ್ಲಿ ಉತ್ಖನನ ಕಾರ್ಯಕ್ಕೆ ಎಲ್ಲರೂ ನೀವು ಹೋಗಿಲ್ವಾ? ನೀವು ಕೇಳಿಲ್ವಾ? ಎಲ್ಲ ಆಗಿದೆ. ಎಲ್ಲ ಬಿಟ್ಟು ಅದು ಸಿಕ್ಕಿಲ್ಲ ಅಂತ 13-14ನೇ ದಿನ ಆದಮೇಲೆ ಸ್ಟ್ರೈಟ್ ಅವೇ ನ್ಯಾಷನಲ್ ಮೀಡಿಯಾದಲ್ಲಿ ಹೋಗಿ ಕೂತ್ಕೊಂಡು ಮತ್ತೆ ಧರ್ಮಸ್ಥಳದ ಎಗೇನ್ಸ್ಟ್ ಅವನ ಹತ್ರ SIT ತನಿಖೆ ನಡೆಯುತ್ತಿರುವಾಗಲೇ. ಓಕೆ, ಅಂದರೆ ನೀವು ಹೇಳ್ತಾ ಇದ್ದೀರಾ ಇಲ್ಲೇನು ಬೇರೆ ಉದ್ದೇಶ ಇಲ್ಲ ಅಂತ? ಅದರರ್ಥ ರಾಷ್ಟ್ರೀಯ ಮಾಧ್ಯಮದಲ್ಲೇ ಇದನ್ನ ಮತ್ತಷ್ಟು ವಿಜೃಂಭಿಸುವಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ 100%. ಬಟ್ ಇವತ್ತು ಬಂದಿರುವಂತಹ ಒಂದು ಆರೋಪ ಅಂತ ಹೇಳಿದ್ರೆ ಐ ಮೀನ್ ಇವತ್ತಾಗಿರುವಂಥ ವೀರೇಂದ್ರ ಹೆಗ್ಡೆ ಅವರು ಕೂಡ ಫಸ್ಟ್ ರಿಯಾಕ್ಷನ್ ಕೊಟ್ಟರು. ಅವರು ಕೊಟ್ಟಿರುವಂಥ ಫಸ್ಟ್ ರಿಯಾಕ್ಷನ್ ಕೂಡ ರಾಜ್ಯ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಮಾಧ್ಯಮಗಳಲ್ಲ, ಅವರು ಕೂಡ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧ ಫಸ್ಟ್ ರಿಯಾಕ್ಷನ್. ಸಾರಿ ಟು ಕರೆಕ್ಟ್ ಯು. ಅಂದರೆ ಅವರ ಆರೋಪ ಸಾರಿ ಟು ಕರೆಕ್ಟ್. ಓಕೆ, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ PTI ನಿಮ್ಗೆ ಗೊತ್ತಿರುತ್ತೆ ಆಸ್ ಎ ಜರ್ನಲಿಸ್ಟ್. ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಇರ್ಬೋದು, ANI ಇರ್ಬೋದು, ಇವೆಲ್ಲ ಸುದ್ದಿ ಸಂಸ್ಥೆಗಳು. ನೀವು ಹೇಳಿದ್ರಿ ಅದನ್ನ ನ್ಯಾಷನಲ್ ಮೀಡಿಯಾದಲ್ಲಿ ಕೊಟ್ಟಿದ್ದಾರೆ ಅಂತ. ಅದು TV ನೈನಲ್ಲಿ ಬಂದಿಲ್ಲ ಇವತ್ತು? ಅಲ್ಲ, ಅದನ್ನು ಎಲ್ಲರೂ ಕೂಡ ಹಾಕಿದ್ದಾರೆ. ಇಲ್ಲ, ಹಂಗೆ ಹಾಕಕ್ಕೆ ಬರೋದು ಇಲ್ಲ. ಹಂಗಾಗಿ ಯಾವುದೇ ನ್ಯೂಸ್ ಏಜೆನ್ಸಿ ANI ಅಥವಾ ANI PTIಗೆ ನೀವು ವಾರ್ಷಿಕವಾಗಿ ಇಷ್ಟು ಚಂದ ಅಂತ ಕಟ್ಟಿದ್ರೆ ಮಾತ್ರ ಅವರ ಕಂಟೆಂಟ್ಗಳನ್ನು ಉಪಯೋಗಿಸ್ಕೊಳ್ಳೋಕೆ ಸಾಧ್ಯ. ಒಂದು ಪರ್ಟಿಕ್ಯುಲರ್ ಮೀಡಿಯಾಗೆ ಹೋಗಿ ಕೂರ್ಲಿಲ್ಲ ಅವರು, ಒಂದು ನ್ಯೂಸ್ ಏಜೆನ್ಸಿಗೆ ಹೋಗಿ ಕೂತ್ರು. ಯಾಕಂದ್ರೆ ಇದು ಪ್ರತಿ ರಾಜ್ಯದ ಪ್ರತಿ ಚಾನಲ್ಗೂ ತಲುಪಬೇಕು ಅಂತ. ಈಗ ಗೊತ್ತು ಪಾಯಿಂಟ್. ಆರೋಪಗಳೇನ್ರಿ, ಯಾರು ಬೇಕಾದ್ರೆ ಮಾಡ್ತಾರೆ, ಸತ್ಯ ಅರ್ಥ ಮಾಡ್ಕೋಬೇಕಷ್ಟೇ. ಓಕೆ, ಎಸ್, ಮುಂದುವರ್ಸೋಣ. ಒಂದು ದೂರವಾಣಿ ಕರೆ ಇದೆ. ಹಲೋ. ಎಸ್ ಸರ್, ತಮ್ಮ ಹೆಸರು ಮತ್ತು ಊರು? ನನ್ನ ಹೆಸರು ಹರಿಶ್ಚಂದ್ರ ಪೂಜಾರಿ. ಓಕೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ಮಲ್ಲನೆ ಸಂಕೇತ ಸಾಣಬೆಟ್ಟು. ಓಕೆ, ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಅಂದ್ರೆ ಏನು ಗೊತ್ತುಂಟ, ಇದು ಇವರು ಹೇಳ್ತಾರಲ್ಲ ಸರ್, ನಾನು ಸುರುಡು ಬಾಜರಡೆ. ಓಕೆ, ಪಲ್ಲೆ ಯಾನವೇನು ಕನ್ನಡ ಮಾತುಗ ಪಲ್ಲೆ ಇಂಗಿನ ಗೊತ್ತುಂಡೆ ಮೊಕ್ಕಲು ಸುರುಕು ಬಾಗಿದಾಗ ಪರಂದುಲ್ಲ ಇರುತ್ತೆ ಸರ್. ಓ ವಿಷಯ ಇಂಗ್ಲೆ ತೂತ ಇಂಗ್ಲು ತೂತ ಅಂದ್ರಿ ಅಕ್ಲದೇ ಹೋಗಿ ಜಪ್ತಿ ಮಾಡ್ತಿದ್ದೀರಿ ಸರ್. ಅರ್ಥ ಆಯ್ತು ಪ್ರಶ್ನೆ ಅರ್ಥ ಆಯ್ತು. ತೂತಿನಗಲ್ ತೂ ಯಾನ್ ತೂತೆ ಪಣಂದುಲ್ಲ ಇರತ್ತಾ ಅಗಲೇನ್ ಜಪ್ತಿ ಮಲ್ಪಲಿ ಅತ್ತ ನಿಗಲ್ ತೂತರತ್ತ ಬಲೆ ಅಲ್ಲ ಅವೇ ಸರ್ ಬಂದಿನಿ ನಾನು ಅಕ್ಲೇನ್ ಜಪ್ತಿ ಮಲ್ಪಡತ್ತೆ ಮಕ್ಕಳು ಊರ್ದಾಗ ತೂತೆ ಬಂದಿರುತ್ತೆ ಅವ್ನ ಮೂಲಕ ಬಂದಿರುತ್ತೆ ಸರ್. ಅಕ್ಲೇನ್ ಜಪ್ತಿ ಮಲ್ಪಡತ್ತೆ ಮಕ್ಕಳು. ಓಕೆ ಓಕೆ ಸರ್ SIT ದಾಖಲೆ ಅಕ್ಲೆಲ್ಲ ವಶಕ್ಕೆ ನೋಡಿ ಪನ್ಪಿನೀರು ಯಾರು ನಮ್ಮ ಪನ್ಪಿನ ಗೊತ್ತಂದ್ರೆ ಮಾತಾಡ್ರಲ್ಲ ಇತ್ತ ಧರ್ಮಸ್ಥಳದ ದೇವೇರ್ನಾಡು ಹೋಗಿಲ್ಲ ಇಂಥ ಏರ್ನಲ್ಲಿ ಆಯರ ಬನ್ನಿ ಸರ್ ಹೇಳ್ತಾರೆ ಸರ್. ಓಕೆ ಓಕೆ ಖಂಡಿತ ಅಂದಾಜು ಸರ್. ಎಸ್ ಖಂಡಿತ ಖಂಡಿತ ಎಡ್ಡೆ ಸ್ಥಳವು ಐಕ್ ಊರ್ದಾಗ್ಲು ಪಡ್ಬೇಡ ಊರ್ದಾಗ್ಲೇನು ಜಪ್ತಿ ಮಾಡ್ಬೇಕು ಊರ್ದಾಗ ತೂತಿರುವಲ್ಲ ಐನು ಕೊರಡತ್ತ ಮುಗಿದ ಅದೇ. ಎಸ್ ಖಂಡಿತ ಖಂಡಿತ ಅಂದಾಜು ಸರ್. ಓಕೆ 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 ಸರ್ ಖಂಡಿತ. ಹೌದು ಎಸ್ ಅವರು ಹೇಳೋ ಪ್ರಕಾರ ಇದನ್ನು ಷಡ್ಯಂತ್ರ ಅನ್ನುವಂಥ ಶಬ್ದವನ್ನು ನಾನು ಆಗಲೇ ಬಳಸಿದೆ. ನಿಮಗೂ ಕೂಡ ಅನಿಸ್ತಾ ಇದೆಯಾ ಒಬ್ಬರಾದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರರಾಗಿ ಹೊಸ ರೂಪದಲ್ಲಿ ಬರ್ತಾ ಇದ್ದಾರೆ, ಹೊಸ ಕಥೆಗಳು ಅನ್ನುವಂಥದ್ದನ್ನು ವಿರೋಧಿಸುವಂಥ ಬಣ? ಇಲ್ಲಿ ನಾನು ನಿಮಗೆ 2 ಸಾಕ್ಷಿಗಳ ಉದಾಹರಣೆಯನ್ನು ಕೊಡ್ತೀನಿ. 1 by 1 ಆಗಿ ಹೋಗೋಣ. 2 ಸಾಕ್ಷಿಗಳು. ಈಗ ಭೀಮಾ ಮಾಡಿದ್ದನ್ನು ನೋಡಿದ್ದೇನೆ ಎನ್ನುವಂಥ 2 ಸಾಕ್ಷಿಗಳನ್ನು ತಗೊಳ್ಳೋಣ. ಒಂದು ಪುರಂದರಗೌಡ, ಮತ್ತೊಂದು ತುಕಾರಾಮ್. ಇಬ್ಬರನ್ನು ತಗೊಳ್ಳೋಣ. ಪುರಂದರಗೌಡ ಹೇಳುವ ಪ್ರಕಾರ ಪಾಯಿಂಟ್ ನಂಬರ್ 1ನಲ್ಲಿ ಇವರು ಬಾಡಿಯನ್ನು ಹೂತು ಹಾಕುವುದನ್ನು ನಾನು ನೋಡಿದೆ ಅಂತ ಹೇಳ್ತಾನೆ. ಎಲ್ಲಿ ಕೂತು ನೋಡಿದೆ ಅಂತ ಕೇಳ್ತಾರೆ ಅವರು. ಅಲ್ಲಿ ನಾವು ಮಾಧ್ಯಮದವ್ರಿಗೆ ನೇತ್ರಾವತಿ ನದಿಯ ಆ ಕಡೆ ಭಾಗದಲ್ಲಿ ಹುಡ್ತಾ ಇರೋದು, ಕಣ್ಣಿಗೆ ಕಾಣುವಂತೆ, ರಸ್ತೆಗೆ ಕಾಣುವಂತೆ. ಇವರ ಹೋಟ್ಲ್ ಇರೋದು ನೇತ್ರಾವತಿ ತಟದಲ್ಲಿ. ಹೋಟ್ಲಲ್ಲಿ ಕುತ್ಕೊಂಡು ಟೀ ಕುಡ್ಕೊಂಡು ನೋಡ್ತಾ ಇದ್ರಂತೆ, ಬಾಡಿ ಹುಳ್ತಾ ಇದ್ರಂತೆ. ನಿಮಗನ್ಸತ್ತಾ ಅದು ಅತ್ಯಾಚಾರ ಮಾಡಿ ಕೊಲೆ ಮಾಡಿ
ಹುಳುತ್ತಿರುವ ದೇಹ ಸಂಜೆ 4:30-5 ಗಂಟೆಯಲ್ಲಿ ಅಂತ ನೆವರ್. ಬಟ್ ಹುಳುತ್ತಿರುವಂಥ ದೃಶ್ಯಗಳು ಕಾಣುವಂಥ ಸಾಧ್ಯತೆಗಳಿವೆ. 267 UDR ಅನ್ರಿಜಿಸ್ಟರ್ಡ್ ಡೆತ್ಸ್ ಏನಾಗಿದೆ, ಅದಕ್ಕೆ UDR ನಂಬರ್ ಇರುವಂತಹ 267 ಡೆತ್ಗಳು ಎಲ್ಲಿಂದ 1988ರಿಂದ 2025ರವರೆಗೆ. ಇದು ಧರ್ಮಸ್ಥಳದಲ್ಲಾಗಿರುವಂತಹ ಗುರುತಿಸಲಾಗದ ಪತ್ತೆ ಹಚ್ಚಲಾಗದ ಶವಗಳು. ಓಕೆ, ಅದನ್ನು ಹೂತಿರುವುದರ ಬಗ್ಗೆ ಗ್ರಾಮ ಪಂಚಾಯತಿಯು ಹೇಳುತ್ತೆ, ನಾವು ಹೇಳ್ತಾ ಇದ್ದೀವಿ. ಅದು ಬೆಳತಂಗಡಿಯ ರಿಜಿಸ್ಟರ್ನಲ್ಲೂ ಇದೆ, ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಇಲ್ಲಿ ಒಂದು ವಿಷಯ ನಿಮ್ಗೆ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ. ಆ ಮೂಳೆ ಸಿಕ್ಕಿದ್ರೆ ಸಾಕು, ಅದಿನ ರಿಪೋರ್ಟ್ ಯಾವಾಗನ ಬರಲಿ, ಅದು ಯಾವಾಗ ಏನಾದರೂ ಆಗಲಿ, ಮೂಳೆ ಒಂದು ಸಿಕ್ಬಿಡ್ಲಿ ಸಾಕು ನಮಗೆ. ಓಕೆ, ನಾವು ಅದನ್ನು ಅಬ್ಬರಿಸಿ ಬೊಬ್ಬಿರ್ದು ಫಾರ್ ಎಕ್ಸಾಂಪಲ್ ಪಾಯಿಂಟ್ ನಂಬರ್ 1ರಿಂದ 5ರವರೆಗೂ ಏನೂ ಸಿಗಲ್ಲ. ನಾನು ಪಾಯಿಂಟ್ ನಂಬರ್ 5 ಫೇಲ್ಯೂರ್ ಆದಾಗ ನಾನೊಂದು ಪೋಸ್ಟ್ ಹಾಕ್ತೀನಿ. ಅಲ್ಲಿ ಸಿಗಬೇಕು, ಯಾಕಂದರೆ ಅಲ್ಲಿ ಹೂತಿದ್ದಾರೆ, ಓಕೆ, ಸಿಗುವ ಸಾಧ್ಯತೆಗಳು ಇದೆ. ಅಲ್ಲಿ ತಳ್ಳಿ ಹಾಕುವಂತಲ್ಲ, ಯಾಕಂದರೆ ಲೀಗಲಿ ಹೂತಿರುವಂಥ ಶವಗಳಲ್ಲಿ ಇರಬೇಕಾದ್ರೆ ಶವಹೂತ ಜಾಗದಲ್ಲಿ ಮುತ್ತು ರತ್ನಗಳು ಸಿಗೋದಿಲ್ಲ, ಅಸ್ಥಿಪಂಜರವೇ ಸಿಗಬೇಕು ಅಂತ ನಾನು ಹಾಕಿದೆ. ನೆಕ್ಸ್ಟ್ ಡೇ 6ನೇ ದಿನ 6ನೇ ಪಾಯಿಂಟಲ್ಲಿ 25 ಮೂಳೆಗಳು ಸಿಗುತ್ತೆ. ನಾನು ಹಿಂದಿನ ದಿನ ನಾನೇ ಪೋಸ್ಟ್ ಹಾಕಿದ್ದೀನಿ. ಹೆಂಗೆ ಸ್ಟಾರ್ಟ್ ಆಯ್ತು ಗೊತ್ತಾ? ಟ್ಯಾಗ್ಸ್ 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 ಕಮೆಂಟ್ಸ್ ನಂಗೆ ಬರ್ತಾ ಇದೆ. ಏಯ್ ಬಾರೋ, ಮಾತಾಡೋ, ಮೂಳೆ ನೋಡು, ಬಾರೋ ಇಲ್ಲಿ. ನಾನು ಹೇಳ್ತೀನಿ ಸಿಗುತ್ತೆ ಗುರು. ಅಂದರೆ ನಿನ್ನೆ ಮೊಹಮ್ಮದ್ ಸಮೀರ್ ಒಂದು ವಿಡಿಯೋ ಮಾಡಿ ಹೇಳಿದ್ದಾರೆ. ಏನಂತ, ನನ್ನ ಬ್ರದರ್ ಕೀರ್ತಿ ಅವ್ರು ಹೇಳಿದ್ರು, ಗಿಳಿಯಾರ್ ಅವ್ರು ಹೇಳಿದ್ರು, ಮಹಾಬಲ್ ಶೆಟ್ಟರು ಹೇಳಿದ್ರು, ಅಲ್ಲಿ ಸಾಕಷ್ಟು ಶವಗಳನ್ನು ಹೂತಿದ್ದೀವಿ ಅಂತ. ಎಲ್ಲಿ ಹೋಯ್ತು ಆ ಮೂಳೆಗಳು? ಈಗ ಎಲ್ಲಿ ಹೋಯ್ತು? ಅಲ್ಲಿ ಬುರುಡೆಗಳು ಸಿಗಕ್ಕೆ ಚಾನ್ಸ್ ಇಲ್ಲ ಬಿಡಿ. ಯಾಕೆ ಅಂತ ನಿಮಗೆ ಗೊತ್ತು. ಗಿರೀಶ್ ಮಟ್ಟನ್ ಅವ್ರು ಹೇಳಿರೋ ಪ್ರಕಾರ ಹಂದಿಗಳು, ಮುಳ್ಳಂದಿಗಳು ಒಳಗೆ ಹೋಗಿ ಎತ್ಕೊಂಡು ಹೋಗಿ ಗೂಡಲ್ಲಿಟ್ಟಿರುತ್ತಂತೆ. ಸಾಧ್ಯ ಇದೆಯಾ? ಅಲ್ಲಲ್ಲ, ನಂಗೆ ಗೊತ್ತಿಲ್ಲ. ಅದು ನಾನು ಜನಕ್ಕೆ ಬಿಡ್ತೀನಿ, ನನಗೆ ಗೊತ್ತಿಲ್ಲ. ಹೈನಾಗಳು, ಮುಳ್ಳು ಹಂದಿಗಳು, ಉಡಗಳು 5 ಅಡಿ ಆಳಕ್ಕೆ ಹೋಗಿ ಬುರುಡಿಯನ್ನು ಹೊತ್ಕೊಂಡು ಬರ್ತಾವಂತೆ. ಅದಕ್ಕಿಂತ ಕಾಮಿಡಿ ಅಂತಂದರೆ ಅದನ್ನು ಅವ್ರು ಲಾಯರ್ಗೆ ಹೇಳಿದಾರಂತೆ, ಹತ್ತಿರದಲ್ಲಿರುವ ಹಂದಿಗಳ ಮತ್ತು ಉಡಗಳ ಗೂಡನ್ನು ಪತ್ತೆ ಹಚ್ಚಿ ಅಲ್ಲಿಂದ ಬುರುಡೆಗಳನ್ನು ತೆಗೀರಿ ಅಂತ. ಇದನ್ನು ಗಿರೀಶ್ ಮಟ್ಟನ್ ಅವ್ರ ಸ್ಟೇಟ್ಮೆಂಟ್. ನೀವು ಇದನ್ನು ಕಾಮಿಡಿ ಆಗಿ ತಗೋತೀರೋ ಸೀರಿಯಸ್ ಆಗಿ ತಗೋತೀರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಸಮೀರ್ ಪ್ರಶ್ನೆಗೆ ನಂದು ಉತ್ತರ ನೋಡಿ. ಒಬ್ಬ ಕ್ಷೇತ್ರ ಪಾಲಕ ಅಣ್ಣಪ್ಪ ಸ್ವಾಮಿ ತನ್ನ ಕ್ಷೇತ್ರದಲ್ಲಿ ನಿಜವಾಗಿಯೂ ಅನ್ಯಾಯವೇ ನಡೆದದ್ದಾದರೆ ಅದನ್ನು ವೀರೇಂದ್ರ ಹೆಗಡೆಯವರನ್ನು ಬಿಡೋದಿಲ್ಲ, ಅಲ್ಲಿ ಅಪರಾಧ ಮಾಡಿದ ಯಾವನ್ನೂ ಬಿಡೋದಿಲ್ಲ. ಅದಕ್ಕಾಗಿಯೇ ರಾಜ್ಯದ ದೇಶದ ಮೂಲೆ ಮೂಲೆಗಳಿಂದ ಅಣ್ಣಪ್ಪ ಸ್ವಾಮಿ ಹತ್ರ ಆಣೆ ಮಾಡ್ತಾರೆ. ಇವರು 3 ಜನ, ನೀರಜ್ ಕೆಲ್ಲ, ಧೀರಜ್ ಜೈನು ಮತ್ತು ಮಲ್ಲಿಕ್ ಜೈನು, ಅವರ ಮೇಲೆ ಅತ್ಯಾಚಾರಿಗಳು ಅಂತೇಳಿ ಆರೋಪ ಬಂದಾಗ ಕೋರ್ಟಿಂದ ಸಹಿತ ಅವರು ಬಿಡಿಸ್ಕೊಂಡು ಬಂದು ಮಂಬರ್ ಪರೀಕ್ಷೆ ಮುಗಿಸ್ಕೊಂಡು ಬಂದ ಮೇಲೂ ಸಹಿತ ಅವ್ರ ಮೇಲೆ ಆರೋಪಗಳು ಬಂದಾಗ ಇದೇ ಕುಸುಮಾವತಿಯವ್ರನ್ನ ಅದೇ ಅಣ್ಣಪ್ಪ ಸ್ವಾಮಿ ಹತ್ರ ಆಣೆ ಮಾಡಿ ಬಾ ಅಂತ ಕರೀತಾರೆ. ಇವರು 3 ಜನ ಆಣೆ ಮಾಡ್ತಾರೆ. ಕುಸುಮಾವತಿಯವರು ಆಣೆ ಮಾಡದೆ ಹೊರಗಡೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಅವ್ರಿಗೆ ಗೊತ್ತು ಅಣ್ಣಪ್ಪ ಸ್ವಾಮಿಯ ಶಕ್ತಿ, ಆ ಕ್ಷೇತ್ರ ಪಾಲಕನ ಶಕ್ತಿ ಅವ್ರಿಗೆ ಗೊತ್ತಿದೆ ಕುಸುಮಾವತಿಯವರಿಗೆ. ನಾನು ಹಂಗೆ ಸುಳ್ಳು ಹೇಳಕ್ಕೆ ಬರಲ್ಲ ಅಣ್ಣಪ್ಪ ಸ್ವಾಮಿನ ಆಣೆ ಮಾಡಿ ಅಂತ. ಅರ್ಥ ಆಯ್ತಾ? ಸೊ ಹೀಗಿರುವಾಗ ಆ ಅಣ್ಣಪ್ಪ ಸ್ವಾಮಿಗೆ ತನ್ನ ಕ್ಷೇತ್ರದಲ್ಲಿ ಇಂಥದ್ದೊಂದು ಘಟನೆ ನಡೀತಾ ಇದೆ. ಧರ್ಮಸ್ಥಳ ಅಂದರೆ ಮಂಜುನಾಥ ಸ್ವಾಮಿಯ ಫೋಟೋ ಬರ್ತಾ ಇತ್ತು, ಧರ್ಮಸ್ಥಳ ಅಂದರೆ ಅಣ್ಣಪ್ಪ ಸ್ವಾಮಿಯ ಫೋಟೋ ಬರ್ತಾ ಇತ್ತು, ಬಾಹುಬಲಿಯ ಫೋಟೋ ಬರ್ತಾ ಇತ್ತು, ಇವತ್ತು ಬುರುಡೆಗಳ ಫೋಟೋ ಬರ್ತಾ ಇದೆ. ತನ್ನ ಕ್ಷೇತ್ರವನ್ನು ಅಣ್ಣಪ್ಪ ಸ್ವಾಮಿ ಉಳಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಅವನಿಗೆ ಗೊತ್ತಿಲ್ವಾ ಎಷ್ಟು ಮೂಳೆಯನ್ನು ತೋರಿಸ್ಬೇಕು, ಎಷ್ಟು ಮೂಳೆಯನ್ನು ತೋರಿಸ್ಬಾರ್ದು ಅಂತ. ಇವರಿಗೆ ಮೂಳೆ ಸಿಕ್ಕಿದ್ರೆ ಶವಗಳು ಅಲ್ಲಿ ನಿಜವಾಗಿಯೂ ಲೀಗಲಿ ಹೂತಂತಹ ಮೂಳೆಗಳು ಸಿಕ್ಕಿದ್ರು ಇವರು ಅದನ್ನು ಹೇಗೆ ತಿರುಗಿಸ್ತಾರೆ, ಕ್ಷೇತ್ರಕ್ಕೆ ಹೇಗೆ ಅಪಮಾನ ಮಾಡ್ತಾರೆ, ಎಷ್ಟೆಲ್ಲ ಅವಮಾನಗಳನ್ನು ಮಾಡ್ತಾರೆ ಅಂತ ಅಣ್ಣಪ್ಪ ಸ್ವಾಮಿ ಗೊತ್ತಿಲ್ವಾ? ಗೊತ್ತು. ಅದಕ್ಕೆ ಹೇಳೋದು ದೈವಶಕ್ತಿ, ಭಗವಂತನ ಶಕ್ತಿ. ನೋಡ್ತಾರೆ ಅವರು. ಬಟ್ ನಿನ್ನೆ ದಿವಸ ಕೆಲವೊಂದು ಸುದ್ದಿಗಳು ವೈರಲ್ ಆಗೋದಕ್ಕೆ ಪ್ರಾರಂಭ ಆಯಿತು. ದೂರುದಾರ SIT ಮುಂದೆ ತಪ್ಪೊಪ್ಪಿಗೆಯನ್ನು ನೀಡಿದ್ದಾನೆ. ನನ್ನ ಜೊತೆ ಒಂದು ತಂಡ ನನ್ನ ಬಳಿ ಬರುತ್ತೆ, ನಾನು ತಮಿಳುನಾಡಲ್ಲಿದ್ದೆ, ಅವರು ಬಂದು ಒತ್ತಾಯ ಮಾಡಿದ್ರು, ಈ ರೀತಿಯಾಗಿ ಹೇಳೋದಕ್ಕೆ ಹೇಳಿದ್ರು, ಒಂದು ತಲೆಬುರುಡೆಯನ್ನು ಕೂಡ ಕೊಟ್ಟರು ಅಂತ ಹೇಳಿ. ಇದು ಸತ್ಯಾನ ಸುಳ್ಳು ಅಂತ ಹೇಳಿ ನಾನು ಇವತ್ತಿಗೊಂದು 12 ದಿನದ ಮುಂಚೆ ಬೆಂಗಳೂರಿನಿಂದ ಬೆಳತಂಗಡಿಗೆ ಬಂದು ಬೆಳತಂಗಡಿಯ SIT ಆಫೀಸ್ನಲ್ಲಿ SP ಸೈಮನ್ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟೆ. ಏನು ಕಂಪ್ಲೇಂಟ್ ಕೊಟ್ಟೆ ಅಂತಂದರೆ, ಸರ್ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳು SITಯಿಂದ ಬಂದ ಮಾಹಿತಿಯ ಪ್ರಕಾರ ಇವತ್ತು 8 ಸಿಕ್ಕಿದೆ, 7 ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ತಪ್ಪು ಮಾಡ್ತಾ ಇದ್ದೀರಿ, ಮಾಹಿತಿಯನ್ನು ಅವ್ರಿಗೆ ಮಾತ್ರ ಯಾಕೆ ಕೊಡ್ತಾ ಇದ್ದೀರಿ, ನನಗೂ ಕೊಡಿ ಅಂತ ಕೇಳಿದೆ. ಓಕೆ, ನೋಡಿ ಇಂತಿಂಥ ಚಾನಲ್ ಅವ್ರಿಗೆ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅವ್ರು ಹೇಳ್ತಾ ಇದ್ದಾರೆ SIT ಮೂಲಗಳಿಂದ ಬಂದ ಮಾಹಿತಿಯ ಪ್ರಕಾರ ಕೆಂಪು ಸೀರೆ ಸಿಕ್ಕಿದೆ, ಹಳದಿ ಬ್ಲೌಸ್ ಸಿಕ್ಕಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಅವರು. ಸೊ ನೀವು ನಮಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ, ಒನ್ ಸೈಡೆಡ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ನಾನು ಅವ್ರಿಗೆ ಕೇಳಿದೆ. ನಿಮ್ಮಲ್ಲೂ ಕೂಡ ಬ್ರೇಕಿಂಗ್ ಹೋಗಲಿ ಅಂತ ಹೋಗ್ಲಿ, ನಾನು ಕುತ್ಕೊಂಡು ಹೇಳ್ಬೇಕಲ್ಲ, SIT ಮೂಲಗಳ ಪ್ರಕಾರ ಅಂತ ನಾನು ಮಾತಾಡಬೇಕಲ್ಲ. ಅವ್ರು ಹೇಳಿದ್ರು, ಕೀರ್ತಿ ಅವರೇ, ಯಾವ ಒಂದು ಮಾಹಿತಿಯನ್ನು ನಾವು ಹೊರಗಡೆ ಕೊಡಲ್ಲ. ಹಾಗೆಲ್ಲಾದರೂ ಕೊಡಬೇಕು ಅಂದರೆ ಪ್ರೆಸ್ ಮೀಟ್ ಮಾಡ್ತೀವಿ. ಓಕೆ,
ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ನಾವು ಇವ್ರನ್ನೆಲ್ಲ ರ್ಯಾಡಾರಲ್ಲಿ ಇಡ್ತೀವಿ. ನೆನ್ನೆ ಎಲ್ರಿಗೂ ನೋಟಿಸ್ ಹೋಗಿದೆ ಅಂತ ನಿಮಗೂ ಗೊತ್ತಿಲ್ಲ, ಅರ್ಥ ಆಯ್ತಾ?